ಸ್ವರ್ಗದ ಪೀಠ ಏನಿದ್ದರೂ ಕೂಡ ಬರಿದಾದ ಪೀಠ. ಪ್ರಶಾಂತವಾದಂತಹ ಮನಸ್ಥಿತಿಯನ್ನು ನಾನು ಹೊಂದಿದವನಾಗಿದ್ದರಿಂದ ಯಾರ ಸೊತ್ತಿಗೂ ನಾನು ಹೋಗುವುದಿಲ್ಲ ಎಂಬುದಾಗಿ ಭಾವಿಸಿದರು. ಇಲ್ಲಿಗೆ ನಿಲ್ಲಿಸ್ತೇನೆ ಎಂಬುದಾಗಿ. ಆದರೆ ನಾನು ಸುಮ್ಮನೆ ಇರ್ತೇನೆ ಎಂಬುದಾಗಿ ಭಾವಿಸಿದ್ರು ಕೂಡ ನೀನು ಬಂದೆಯ, ರೆಕ್ಕೆಯಿಂದ ಬಡಿದೆಯ, ಹಕ್ಕಿಯಂತೆ ಹಾರುತ್ತಾ ಬಂದೆಯ, ಮಾತನಾಡ್ತಾ ಇದ್ದಿ. ವಿಶೇಷ ವ್ಯಕ್ತಿತ್ವ ಯಾರು? ಹಾಡಿದು ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿಯುಟ್ಟು ಮಾಡಿ. ಯಾರು ನೀನು? ನಾನು ಮಧುವನದಲ್ಲೇ ಇರಬೇಕು ಅಂತ ದೇವತೆಗಳಿಗಿಂತ ಕೊಟ್ಟಿದ್ಯಾ? ಏನೋ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದೆಲ್ಲ ಸುಮನ ಸರನ್ನು ಸಮಾಧಾನದಲ್ಲಿ ಸೋಲಿಸಿದ್ದೀಯ. ಸೋಲಿಸಿದ್ದೇನೆ, ಸೋಲಿಸಬೇಕಿತ್ತು. ನನ್ನ ಉದ್ದೇಶ ಪೀಠವನ್ನು ಏರಿದೆ. ನಿನ್ನನ್ನು ಪ್ರಶ್ನೆ ಸಾವು ಮಾಡಿದವಳಲ್ಲ ಯಾರು? ಯಕ್ಷರಾಜ ಪಿಂಗಳ
ಪರಗನಿಸಿ ಭಯದಿಂದ ನಡುಗುದು ಹೊರದೆ ನಡೆದಾಗ ಮಾದಿನಿ ವಿರಗೆ ಬೇಡ ಅಮ್ಮ 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 ಏನಾಯ್ತು? ಯಾಕೆ ಈ ರೀತಿ ಬೊಬ್ಬೆಡ್ತಾ ಇದ್ದೀಯ? ಯಾರು ನೀನು? ನಿಮ್ಮನ್ನು ಕರೆದದ್ದಲ್ಲ ಕರೆದ ಯಾವೈತಿ? ಅಮ್ಮ ಹೇಮಮಾಲಿನಿ ಏ ಅಮ್ಮ ಮಾಲಿ. ಯಾರು ನೀನು? ಹೊಸ ಮುಖ, ಸುಳ್ಳು ಹೇಳ್ತೀರಿ ಮುಚ್ಚು ಬಾಯಿ. ಆಸೆ ಮಾಡ್ತಾ ಇದ್ದೀನಿ. ಈ- ಏನಾಯ್ತು? ಅದಕ್ಕೆ ನಾನಲ್ಲದೆ ಬೇರೆ ಹಾ, ಅಮ್ಮ ಇಷ್ಟು ಸಮಯ ಒಟ್ಟಿಗೆ ಇದ್ದು ಇನ್ನೂ ಬರುತ್ತಿಲ್ವ ನಿನ್ನ ಪರಿಚಯಗಳು. ಅರಮನೆಯಲ್ಲಿ ಆಚೆ ಆಚೆ ಓಡಾಡಿಕೊಂಡಿದ್ದೆ ನಿಮ್ಮ ಗಂಡ ಆಚೆ ಈಚೆ ಹೋಗುವಾಗ ಹಿಂಬದಿದೊಂದು ಸಣ್ಣ ಚೀಲ ಇಟ್ಕೊಂಡು ಹೀಗೆ ಹೋಗ್ತಿತ್ತು ಅದು ನೀನಾ? ಮತ್ತೆ ಯಾರು ದೂತ ನೀನು? ಹೋಗಂತ ವಿಚಾರ ಏನಾಯ್ತು? ಲಾಲಿಸಬೇಕು ಪಿನ್ನಹಗಳ ಮಾದಿನಿ ಗುಳುಮನಿಗೆ ಪಿನ್ನಹಗಳ ಮಾದಿನಿ ಗುಳುಮನಿಗೆ ಗಣೇಶ್ವರ ನಿಮ್ಮಯ ಕಾತ ನಿಮ್ಮಯ নানা বড় মহিষাসুরে নানা বড় ನಾವೆಲ್ಲ ನಿಮ್ಮ ಗಂಡನ ಜೊತೆ ಸೇರಿ ಗುರುಪುರಕ್ಕೆ ಹೋದ್ದು ಸುರಪುರಕ್ಕೆ ಹೋದವರು ತೀಕುಚ್ಚೆ ಮಾಡ್ಲಿಕ್ಕೆ ದಿಗ್ವಿಜಯ ಮಾಡುವುದಕ್ಕಾಗಿ ಅಲ್ಲಿ ಹೋದ ಕೂಡಲೇ ಸುರತ್ಕಲ್ ದೇವತೆಗಳು. ಸುರಕಳ್ಳರು ಆ, ಏನದು? ಗುವಾಹಟಿ ದೇವತೆಗಳು ಹಾ, ಯುದ್ಧಕ್ಕೆ ಬಂದರಮ್ಮ ಬಂದವರಿಗೆ ಒಂದೊಂದೇ ಪೆಟ್ಟು ಕೊಟ್ಟು ಕಳುಹಿಸಿ ಕೊನೆಗೆ ಬಂದವ ಅವ ಸುರಪಾಲ ಬಂದ. ಅವ ಬಂದ ಒಂದು ಚಂದ ಕಾಣಬೇಕಿತ್ತು ತಾಯಿ ನೇರವಾಗಿ 56ರಲ್ಲೇ ಬಂದ ಇವತ್ತಾರು ಐರಾವತ ಏರಿಕೊಂಡು ಬಂದ. ಐರಾವತವ ಮತ್ತೆ ಅಮ್ಮ ಎಲ್ಲರಾಗೆಲ್ಲ ಮತ್ತೆ ಅದಕ್ಕೆ 1,000 ಏನದು? ಸೊಂಡಿಲು ಹಾ, ಬರುವಾಗ ಉಜ್ಜರಾಯ್ದು ಹಿಡ್ಕೊಂಡು ಬಂದಿದ್ದ ಎಚ್ಚರಾಯುಧನ ಹಿಡಿದುಕೊಂಡು ಬಂದಿದ್ದ. ಈತ ಸ್ವಲ್ಪ ಉತ್ತ ಮಾಡಿದ ಹಾ, ಪರಿಣಾಮ ಅವನಿಗೆ ಗೆಲ್ಲಿಕ್ಕಾಗಲಿಲ್ಲ ತಾಯಿ ಅವನು ಸೋತು ನಗಿ ಎಲ್ಲ ನೀವು ನಮ್ಮದಕ್ಕೆ ಹೇಳ್ಬೋದು ಆದ್ರೆ ನಾನು ಹೇಳೋ ವಿಚಾರ ಕೇಳಿ ನೀವು ಎಷ್ಟು ಆಲೋಚನೆ ಅಂತ ಇರ್ಬೋದು. ವಿಷಯ ಉಂಟಮ್ಮ ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಏನು ಬಿದ್ದಿದ್ದದು? ಹುಡುಕುದೇನೆ ಮಸಾಣೆಯಲ್ಲಿ ಸಿಂಹ ಒಡೆಯರು ಸಿಂಹಸ್ಥರ ಸಿಂಹವಿಷ್ಟರವಣಿ ಏರಿ ಕುಳಿತರು. ಆವಾಗ ನೋಡ್ಬೇಕಿತ್ತು ನಾನಾ ರೀತಿಯ ಸಾಂಕ್ರಾಮಿಕ ಕಾರ್ಯ ಅದನಿಗೆ ರೋಗ ಬಂದದ್ದು. ರೋಧನ ಅದೇನು? ಕಾರ್ಯಕ್ರಮ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಚಿಕ್ಕ ನಿನಗೆ ಬರುವುದಿಲ್ಲ.
ನನಗೆ ಅದಿಲ್ಲ. ದೋಷ ಉಂಟು ಸ್ವಲ್ಪ. ಹೌದೌದು. ಗಾನ ವೈಭವ ನಾಟ್ಯ ವೈಭವ ಎಲ್ಲ ಆಗುತ್ತಾ ಇತ್ತಮ್ಮ. ನೀವು ಕೂಡ ಒಂದು ಸ್ವರ್ಗಸ್ಥರಾಗಿರ್ತಿದ್ರೆ ಸ್ವರ್ಗದ ಆಸ್ಥಾನದಲ್ಲಿ ಇರ್ತೀವಿ. ನನ್ನ ಜೊತೆ ನಾನು ಇರ್ತಾ ಇದ್ದೆ. ಈ ಚಂದ ಎಲ್ಲ ಕಾಣಬಹುದಿಲ್ಲ. ಅಷ್ಟು ಒಮ್ಮೆಲೆ ನಿಶಬ್ದ. ಎಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿ ಅವನು ನಮ್ಮವರೆಲ್ಲ ಹೇಳಿದ್ರು ಹಕ್ಕಿಯಂತೆ ಹಾರಿ ಆಕ್ಷನ್ ಬಂದನ್ನು. ಯಕ್ಷರಾಜ ಪಿಂಗಳಾಕ್ಷ. ಅವನ ಹೆಸರು ಯಕ್ಷರಾಜ ಪಿಂಗಳಾಕ್ಷ. ದೂರದಲ್ಲಿ ನಿಂತು ಕೈ ಸನ್ನೆಯಿಂದ ಕರೆದ. ಇಷ್ಟು ಚಿಕ್ಕ ಹುಡುಗ ಕರೆಯುವಾಗ ಹೋಗ್ಲಿಕ್ಕೆ ಅವನಿಗಿಂತ ಸಣ್ಣವರ ಹೋಗದೆ ಇರುವುದಕ್ಕೆ ಅವನಿಗೆ ಸಿಟ್ಟು ಬಂತು. ಅಲ್ಲಿಂದಲೇ ಬಲ ಕೈಯನ್ನು ಮುಷ್ಟಿ ಬಲವಾಗಿ ಹಿಡಿದು ಓಡೋಡಿಕೊಂಡು ಬಂದು ನಮ್ಮ ಒಡೆಯರ ಎದೆಗೆ ಒಂದೇ ಪಟ್ಟು ಅಲ್ಲಿಗೆ ಎರಡು ಕೈಯಲ್ಲಿ ಎದೆ ಹಿಡ್ಕೊಂಡ್ರು. ಅಯ್ಯೋ ಸಮಸ್ಯೆ ಉಂಟಾಗಿ ಏನು ಸಿರುಗಿಡ್ತಾ ಇದ್ರು ಮಾತಾಡ್ಲಿಕ್ಕೆ ಆಗುತ್ತಾ ಇರ್ಲಿಲ್ಲ. ಹೀಗೆ ಆಚೆ ನೋಡುವಾಗ ನನ್ನನ್ನು ಕೈ ಸನ್ನೆಯಿಂದ ಕರೆದ. ಹತ್ತಿರಕ್ಕೆ ಹೋಗಿ ಅವರ ಮುಖವನ್ನೇ ನೋಡಿದರು. ಮಂಗ ಯಾರು ನನ್ನನ್ನು ಹೇಳಿದ್ದವರು. ನನ್ನವರು ಹೇಳಿದ್ರು. ಹೌದು ಮಂಗ. ಕೆಳಗೆ ನೋಡು ಅಂತ. ಅಮ್ಮ ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕಾಗಲಿಲ್ಲ ಅಂತ ಆವಾಗ ವಿಷಯ ಗೊತ್ತು. ಯಾಕೆ ಏನಾಗಿದೆ? ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ ಅದನ್ನು ತೆಗಿಲಿಕ್ಕೆ ಸೂಚನೆ ಕೊಟ್ಟರು. ಸೂಚಿಸಿದ್ಯಾ ನೀನು? ಹೊರ ಊರಿಗೆ ಹೋದ ನಂತರ ನಾವೊಂದು ಮರ್ಯಾದೆ ಕೊಟ್ಟು ಮಾತಾಡ್ಬೇಕೋ ಬೇಡವಾ? ಕ್ರಮ ಹೌದು. ಅದೇ ರೀತಿ ಮಾತಾಡಿದೆ. ಯಕ್ಷರೇ ತೆಗಿ. ಯಾವುದು ಏನು? ಅವನದೇ ಯಕ್ಷರೇ ತೆಗೆ ಕಾಲು. ಯಕ್ಷ ಕಾಲು ತೆಗೆ. ಕೂಡದು ಯಕ್ಷ ಅಂತ ಹೇಳಿದ್ರೆ ಏಕವಚನ ಅಲ್ವಾ? ಬಹುವಚನ ಆಗುವಾಗ ಯಕ್ಷರೇ. ಸೂಚಿಸಿದ್ರಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದಷ್ಟು ದೂರ ಹೋಗಿ ನಿಂತ. ಪೀಡೆ ಹೋಯ್ತು ಅಂತ ಅವ ಪುನಃ ಮತ್ತೆ? ವೇಗವಾಗಿ ಬಂದು ಎರಡು ಕೈಯನ್ನು ಬಲವಾಗಿ ಮುಷ್ಟಿ ಹೋಗಿ ಗಟ್ಟಿ ಹಿಡಿದು ನಮ್ಮ ಒಡೆಯರ ಎದೆಗೆ ಒದೆ ಬಿಟ್ಟು ಹೊರಟ. ಒಡೆಯರು ಅಲ್ಲಿಗೆ ನೆಲದ ಮೇಲೆ ಮಲಗಿದ್ರು. ಎಬ್ಬಿಸಲಿಕ್ಕೆ ಪ್ರಯತ್ನ ಪಟ್ಟೆ, ಆದ್ರೂ ನನಗೆ ಸಂಶಯದ ಮೇಲೆ ಅನುಮಾನ ಬಂತು. ಅಯ್ಯೋ ಪುಣ್ಯದಲ್ಲಿ ಎರಡು ಒಂದೇ ಮಾತು ಮುಂದುವರಿಸಿ ನೀನೀಗ. ಅಮ್ಮ ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತು. ನಾಲಗೆ ಹೊರಗೆ ಚಾಚಿ ರಕ್ತ ಕಾರಿ ನಿಮ್ಮ ಗಂಡ ನಮ್ಮ ಒಡೆಯರು ಸಾಧ್ಯ. ಅಯ್ಯೋ ಮಡಿದೆಯಲ್ಲ ಪತಿಯ ನೀ ಮಡಿದೆಯಲ್ಲ ಈ ಪರಿಯಲ್ಲ ಜತೆಯ ನಗನುವರೇನಲ್ಲ ಚಿದಿಯೋಳು ನಿನ್ನ ನಗಲಿ ಜೀವಿಸಲೆಂದಿ ಗತೆಯ ಯಾರೊಡನೆ ಸುರಲಿ ಪತಿಯೇ ಅಯ್ಯೋ ಶಿವನೇ, ಎಂತಹ ನನ್ನ ಕಠೋರವಾದಂತಹ ಮಾತುಗಳನ್ನು ಕೇಳುತ್ತಾ ಇದ್ದೀನಿ ನಾನು. ಈ ವಾರ್ತೆಯನ್ನು ಕೇಳುವುದಕ್ಕಿಂತ ಮುಂಚೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಹುದಿತ್ತಲ್ಲವೇ? ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವಂತ ಯೋಗ ಇದ್ರೆ ನಾನು ಅದನ್ನು ಆಯ್ಕೆ ಮಾಡಿಕೊಡುತ್ತಿದ್ದೇನೆ. ಏನು ನನ್ನ ಸ್ವಾಮಿ ನಾಕವನ್ನು ಸ್ವಾಧೀನ ಪಡಿಸಿಕೊಂಡು ಬರುವಂತ ವೇಳೆಗೆ ಹೇಳಿದಂತ ಮಾತಾದ್ರೂ ಹೇಗೆ? ರಮಣಿ, ನಾ ಬರುವಂತ ವೇಳೆಗೆ ನಗು ಮುಖದಿಂದ ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗು ಎಂದು ಹೇಳುವುದು ನನ್ನ ಸ್ವಾಮಿ. ನೀವು ಹೇಳಿದಂತ ಮಾತು ಮಾತಾಗಿ ಉಳಿಯುತ್ತಲ್ಲ ಸ್ವಾಮಿ, ಮಾತಾಗಿ ಉಳಿಯುತ್ತಲ್ಲ. ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಹಾಡಿರುವಂತಹ ಕುಂಕುಮದಿಲಕ ತೊರಳಲ್ಲಿರುವಂತ ಮಾಂಗಲ್ಯಸ್ಥರ ಕೈಯಲ್ಲಿರುವಂತಹ ಕೈ ಮುಗಿದಾದವರು ನಡೆಸಿಕೊಂಡು ಸಂತೋಷ ಪಡುವಂತ ವೇಳೆಗೆ ನನ್ನ ಆಶಾ ಗೋಪುರ ನುಚ್ಚುನೂರಾಗಿ ಹೋಯ್ತಲ್ಲ ಸ್ವಾಮಿ, ನುಚ್ಚುನೂರಾಗಿ ಹೋಯ್ತಲ್ಲ. ಇಲ್ಲ ಸ್ವಾಮಿ, ಇಲ್ಲ. ನಿಮ್ಮ ದುಃಖ
ನಿನ್ನು ಸುಮ್ಮನೀನೆ ಸತ್ತವರು ಜೀವಿಪರಿ ಸಮರ ಸಮರ್ಥನಾಗಿಗೆ ತರಳ ಮಹಿಷಾಸುರಗೆ ಹದಗಳ ಸುಮ್ಮನ ಸಂಬಂಧವನ್ನು ತಾನೇ ಮಾಡಿದು ನಾಗವಾಕ್ಯನ ವಶದ ಯೋಗಗಳ ಮಗನ ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಿದ್ದ ಮರಳಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯಿತು. ನಾನು ಇಲ್ಲ, ನನಗೆ ದುಃಖಿಸಲಿ, ನನಗೆ ಕಣ್ಣೀರು ಸುರಿಸಲಿ. ಸತ್ತವರಿಗಾಗಿ ಇದ್ದವರು ಹತ್ರ ಹತ್ತವರು ಒಂದು ಸಾಯಲೇಬೇಕು ತಾನೆ. ನಮ್ಮ ಜೀವನವೇನು ಶಾಶ್ವತವೇನಲ್ಲ. ನೀರ ಮೇಲಿನ ಗುಳ್ಳೆಯ ತರ ಯಾವಾಗ ಹೊಡೆದು ಹೋಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನನಗೆ ಈ ರೀತಿಯಾದ ಕಾರಣ ಯಾರು 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 ಎಲ್ಲ ದೇವತೆಗಳ ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಲ್ಲಿ ಇದ್ದಲ್ಲಿ ಜೊತೆ ಸೂತೆಯಾದಂತಹ ಮಾಲಿನ್ಯನಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಇದ್ದಾರೆ. ನನ್ನ ಮಗನಿದ್ದಾನೆ ಮಹೇಶ. ಸಕಲ ವಿಚಾರ ಬೆತ್ತದಿರುವುದು ಗಾತೆಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ಕರೆಯುತ್ತೇನಂತೆ, ನನ್ನ ಕರಳ ಕುಡಿಯನ್ನು ಕರೆಯುತ್ತೇನಂತೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ. ಮೈಸಾಸುರ ಬರೋದುಂಡು ಮೈಸಾಸುರ. ಒಂದು ಗಂಟೆ ಆಗ್ತದಂತ, ರಾತ್ರಿ 1-2 ಗಂಟೆ ಆಗ್ತದೆ.
ಇಲ್ಲ ಜಾನ್ವಿ ಸಿಸ್ ಫುಲ್ ಇಲ್ಲ. ಈಗ ಹೋಗುದು ಮನೆಗೆ. ಈಗ ಒಂದು 5 ನಿಮಿಷ ಮತ್ತೆ ಹೋಗುದು. ಹೌದು, ದೇವಿ ಬರ್ಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಇರ್ಬಹುದು. ಅರ್ಧ ಗಂಟೆ ಇರ್ಬೇಕು ದೇವಿ ಬರ್ಲಿಕ್ಕೆ. ನಾವು ಹೋಗುದು. ನಿನ್ನ ಪವಿತ್ರವಾದ ಬಳಿಗೆ ಮಹಿಷಾಸುರನು ಸಾಷ್ಟಾಂಗ ಶೋಣಿತ ಪಟ್ಟಣದ ರಾಜಾಂಗಣದಲ್ಲಿ ಅಸುರರನ್ನೆಲ್ಲ ಜೊತೆ ಸೇರಿಸಿ ಕುಪ್ಪಳಿಸುತ್ತಾ ಇದ್ದವನು. ಆ ಹೊತ್ತಿಗೆ ನನ್ನ ಅಪ್ಪೆಯಾದಂತಹವರಿಂದ ಕರುಳಿನ ಕೂಗು ಕೇಳಿಸಿದೆ. ಮಗನೇ ಮಹಿಷ ನಿನ್ನ ಕರೆಯನ್ನು ಆಲಿಸಿದ್ದೆ ತಡ ಸಹಪಾಠಿಗಳನ್ನೆಲ್ಲ ಆಟದ ಭಯವನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖವನ್ನು ಸರಿಯಾಗಿ ಗಮನಿಸಿದೆ. ಓಕೆ ಜಾನ್ವಿ ಸಿಸ್, ಬಾಯ್. ಲೈವ್ ಎಂಡ್ ಮಾಡ್ತಾ ಇದ್ದೇನೆ. ಯಾರಿಂದ ಬಂತು ಈ ರೀತಿಯ ಭವನಿ ನಿನಗೆ?